ರಾಬರ್ಟ್ ರಿಲೀಸು ಖಂಡಿತ ನಿಮಗೆ ಮಾರ್ಚ್ ಅನ್ಕೊಂಡಿದ್ದೀವಿ. 11th ಮೋಸ್ಟ್ ಪ್ರಾಬಬ್ಲಿ ಮಾರ್ಚ್ 11th ಅಂತ ಅನ್ಕೊಂಡಿದ್ದೀವಿ. ಸೊ ಖಂಡಿತ ಮಾರ್ಚ್ 11th ಬರ್ತೀವಿ. ಇಲ್ಲ, ಈಗಾಗದೆ 11th ಅಂತ ನಾವೇನು ಪ್ಲ್ಯಾನ್ ಮಾಡಿದ್ವಿ ಈಗ. ಸೊ ಮೋಸ್ಟ್ ಪ್ರಾಬಬಲಿ ಇನ್ನು ಹಂತವಾಗಿ ಎಲ್ಲ ಸ್ಟಾರ್ಟ್ ಮಾಡ್ತೀವಿ. ಸೊ ಖಂಡಿತ ಎಲ್ಲ ಅಪ್ಡೇಟ್ಸು ವಿತ್ ಸಾಂಗ್ಗಳಿಂದ ಎಲ್ಲ ಪ್ಲ್ಯಾನ್ ಮಾಡಿ ಕೊಡ್ತೀವಿ. ತೆಲುಗು ಅಪ್ಡೇಟ್ ಹೌದು, ರಾಬರ್ಟ್ದಿಗೆಲ್ಲ ಡಬ್ಬಿಂಗ್ ಎಲ್ಲ ಮುಗಿದಿದೆ ತೆಲುಗು. ಸೊ ಮೋಸ್ಟ್ ಪ್ರಾಬಬಲಿ ಈ ಜಾನ್ ಒಂದು 25th ಮೇಲ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ರಿಪಬ್ಲಿಕ್ ಡೇಗೆ ಅಲ್ಲೇನಾರು ಒಂದು ಮಾಡೋಣ ಅಂತ. ಸೊ ಅಲ್ಲಿಂದ ತೆಲುಗು ಪ್ರಮೋಷನ್ಗಳು ಸ್ಟಾರ್ಟ್ ಮಾಡ್ತೀವಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.